ಮಂಗಳೂರಿನಲ್ಲಿ ನಾಗಬನದಲ್ಲಿನ ವಿಗ್ರಹ ಕಿತ್ತು ಬಿಸಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋಡಿಕಲ್ ಪ್ರದೇಶದಲ್ಲಿ ಸಂಪೂರ್ಣ ಬಂದ್ ಆಚರಿಸಿ ಇಂದು ಪ್ರತಿಭಟನೆ ನಡೆಸಲಾಗುತ್ತಿದೆ. ಬೆಳಗ್ಗೆ 9 ರಿಂದ ಸಂಜೆ 6 ರವರೆಗೆ ಶಾಂತಿಯುತ ಸ್ವಯಂ ಪ್ರೇರಿತ ಬಂದ್ ನಡೆಸಲಾಗುತ್ತಿದೆ. ನಗರದ ಬಂಗ್ರಕೂಳೂರು ವಾರ್ಡ್ನ ಕೋಡಿಕಲ್ನ ನಾಗಬನದಿಂದ ನಾಗನ ಕಲ್ಲನ್ನು ಎಸೆದಿರುವ ಆರೋಪಿಗಳ ಪತ್ತೆಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಓರ್ವ ಪೊಲೀಸರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತಿದ್ದು, ಈ ಹಿಂದೆ ಬೇರೆ ಕಡೆಗಳಲ್ಲಿ ಇದೇ ರೀತಿಯ ಕೃತ್ಯಗಳಲ್ಲಿ ಪಾಲ್ಗೊಂಡಿದ್ದವರು ಗಾಂಜಾ ವ್ಯಸನಿಗಳ ತೀವ್ರ ವಿಚಾರಣೆ ನಡೆಸಲಾಗುತ್ತಿದೆ. ಕೋಡಿಕಲ್ ಪರಿಸರದಲ್ಲಿ ಲಭ್ಯವಾದ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಕೂಡ ಸಂಗ್ರಹಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಕಳೆದ 1 ತಿಂಗಳ ವ್ಯಾಪ್ತಿಯಲ್ಲಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 3 ಕಡೆ ನಾಗನ ಕಟ್ಟೆಗಳಿಗೆ ಹಾನಿ ಮಾಡಿ ನಾಗನ ಕಲ್ಲುಗಳನ್ನು ಎಸೆದಿರುವ ಘಟನೆಗಳು ನಡೆದಿವೆ. ಅಕ್ಟೋಬರ್ 17ರಂದು ಬೈಕಂಪಾಡಿಯಲ್ಲಿ ನಾಗನಕಟ್ಟೆಗೆ ಹಾನಿಗೊಳಿಸಿ ಕೆಲವು ಕಲ್ಲುಗಳನ್ನು ಎಸೆದಿದ್ದು ಬೆಳಕಿಗೆ ಬಂದಿತ್ತು. ಅಕ್ಟೋಬರ್ 23ರಂದು ಕೂಳೂರಿನ ನಾಗಬನದ 6 ನಾಗನ ಕಲ್ಲುಗಳು ನಾಪತ್ತೆಯಾಗಿದ್ದವು. 3 ದಿನಗಳ ಅನಂತರ ಪಕ್ಕದ ಗದ್ದೆಯಲ್ಲಿ ಪತ್ತೆಯಾಗಿದ್ದವು. ಇದೀಗ ಕೂಳೂರು ಸಮೀಪದ ಕೋಡಿಕಲ್ನಲ್ಲಿ ಇದೇ ರೀತಿಯ ಘಟನೆ ಮರುಕಳಿಸಿದ್ದು, ಕೋಡಿಕಲ್ನ ಜನತೆ ತೀವ್ರ ಪ್ರತಿಭಟನೆ ವ್ಯಕ್ತಪಡಿಸಿದ್ದಾರೆ. ಪರದೇಶಿನ ಬಗ್ಗೆ ಬರೀತೀನಿ, ದಾಲ ಭಾರತದಾಯನ ಬಗ್ಗೆ ಬರೀತೀನಿ ಅಂತ ಎರವರಿ ಪರದೇಶಿನ ಬಗ್ಗೆ ಬರೀತೀನಿ. ಮೂಲ ದೊಂಬಿ ಆಪುಂಡು, ಮೂಲ ಗಲಭೆ ಆಪುಂಡು, ಇಡೀ ಪೊಲೀಸ್ ಸ್ಟೇಷನ್ ಕೊತ್ತಾವೇರು ಪುಣ್ಯಗವರಿ ಅಲ್ಪವರಿ DCP ಇತ್ತೇರು ಪುಣ್ಯಗ DCP ಬದುಕುವೇರು ಇಜಿಂದ ಆ DCPಗಳ ಪೆಟ್ರೋಲ್ ಮಾಡ್ತೂ ಕೊರ್ಬೇರು ಇಂಚಿತ್ತಿನ ಮಂಜಿ ಸ್ಥಿತಿ ನಮ್ಮನ ಭಾರತ ಉಂಡು ಬಂದ ನಾಚಿಕೆ ಅವಡು ನಮಕ್ ಒಂದು ಪಾಕಿಸ್ತಾನ ಒಂದು ಭಾರತ ಈ ನಾಗದೇವರು ನಮ್ಮನ ಅನಂತ ಕಾಲ ರಕ್ಷಣೆ ಮಂತೊಂದು ಬತ್ತನ ದೇವರ ಇನ್ನೆಡ್ದಾವರ ಈ ದೇವರಿಗೆ ಒಂದು ಶುದ್ಧತೆದ ಪ್ರತೀಕ ಉಂಡು. ಇನಿಕ್ಲ ನಾಗನ ಬಗ್ಗೆ ಮಂಜು ದೋಷ ಬತ್ತಂಡ ಈ ತಂತ್ರಿಲ್ ಬಂದ್ಬುನಿ ಆಯ್ಕೆ ಪವಮಾನಾಭಿಷೇಕ ಮಲ್ಪಾಲೆ ಮಂಡಲ ಬಂಡ ಬಹಳ ಒಂಜಿ ಮಲ್ಲ ವೇದದ ಒಂಜಿ ಸೂಕ್ತವು ಋಗ್ವೇದದ ಬರ್ಪುನ ಒಂಜಿ ಮಲ್ಲ ಸೂಕ್ತವು ಅಂಚಿತ್ತಿನ ಪವಮಾನ ಹೋಮ ಮಲ್ತದೆ ಪವಮಾನ ಕಲಶ ನಾಗಗ ಪಾಡ್ದು ನಮ್ಮ ಪಾಪನ್ ಪರಿಹಾರ ಮಲ್ತೋ ನೋಡು ಅನ್ಪುನ ಒಂಜಿ ಸಿದ್ಧಾಂತ ನಾಗನ ಆರಾಧನೆ ಇಂಚಿನ ಒಂಜಿ ನಾಗನ ಕಲ್ಲು ಶಕ್ತಿ ದಿಂಗಿನ ನಾಗನ ಕಲ್ಲನ್ನು ಬರಿ ಬತ್ತದ ಮೂರ್ಖೆ ಮತ್ತಂದೆ ಕ್ರೂರಿ ಟಿಪ್ಪುನ ಸಂತಾನದೇ ಬತ್ತದ ಕಲ್ಲನ್ನು ಮುಟ್ಟುದ ಕಲ್ಲನ್ನು ನಾಶ ಮಲ್ಪುವೆ ಪಂಡ ಮುರನಿ ಟಿಪ್ಪುನ ಮಾತ ಪೋಷಾಕ ಪಾಡ್ದು ವರಿ ಪಂಪೆ ಏಕೆಲ್ಲ ಸಮಾಜ ಇರ್ನೊಟ್ಟಿಗೆ ಉಂಡು.